ತಲಪಾಡಿಯ ಶಾರದಾ ಆಯುರ್ಧಾಮ ಆವರಣದಲ್ಲಿರುವ ಶಾರದಾ ಆಯುರ್ವೇದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಗಳು ಭಾರತೀಯ ವೈದ್ಯ ಪದ್ಧತಿಗಳನ್ನು ವಿಶ್ವದ ಎಲ್ಲೆಡೆ ಪಸರಿಸುವ ಕಾಯಕದಲ್ಲಿ ತೊಡಗಿದೆ. ಸದಾ ಚಟುವಟಿಕೆಗಳಿಂದ ಕೂಡಿರುವ ಆವರಣದಲ್ಲಿ ವರ್ಣ ವೈವಿಧ್ಯ ಎಂಬ ಸಂಸ್ಕೃತಿ ವಿನಿಮಯ ಕಾರ್ಯಕ್ರಮವನ್ನು ಆಯೋಜಿಸಿರುವ ಹಿನ್ನೆಲೆಯಲ್ಲಿ ಶಾರದಾ ಸಮೂಹ ಸಂಸ್ಥೆಗಳ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸದಾ ಚಟುವಟಿಕೆಗಳಿಂದ ಕೂಡಿರುವ ಆವರಣ ವರ್ಣ ವೈವಿಧ್ಯ ಎಂಬ ಸಂಸ್ಕೃತಿ ವಿನಿಮಯ ಕಾರ್ಯಕ್ರಮವನ್ನು ಆಯೋಜಿಸಿರುವ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾರದಾ ಸಮೂಹ ಸಂಸ್ಥೆಗಳ ಪುರೋಗಾಮಿ ಅಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್ ಮಾತನಾಡಿ, ಸುಮಾರು 26 ವರ್ಷಗಳಿಂದ ಮೌಲ್ಯಾಧಾರಿತ ಸೇವೆಯನ್ನು ಒದಗಿಸುತ್ತಿರುವ ಶಾರದಾ ಸಂಸ್ಥೆಗಳು ಯಾವಾಗಲೂ ಉತ್ಕೃಷ್ಟತೆಯನ್ನು ಕಾಪಾಡಿಕೊಂಡು ಬಂದಿದೆ. ನಮ್ಮ ಜನಪ್ರಿಯತೆಯ ಗುಟ್ಟೆಂದರೆ ಗುಣಮಟ್ಟದ ಮತ್ತು ಮೌಲ್ಯಗಳ ಮೇಲೆ ನಮಗಿರುವ ಅಚಲ ವಿಶ್ವಾಸ. ಅದೇ ನಂಬಿಕೆಯೊಂದಿಗೆ 2016ರಲ್ಲಿ ಆರಂಭಗೊಂಡ ಶಾರದಾ ಆಯುರ್ಧಾಮ 2 ಆಸ್ಪತ್ರೆಗಳು ಮತ್ತು 2 ವೈದ್ಯಕೀಯ ಕಾಲೇಜುಗಳ ಮೂಲಕ ಜನಸೇವೆಯಲ್ಲಿ ತೊಡಗಿವೆ. ಹೊಸತನ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಯ ಸಂಸ್ಕೃತಿಯ ನುರಿತ ವೈದ್ಯರು, ಪ್ರಾಧ್ಯಾಪಕರು ಮತ್ತು ಸಿಬ್ಬಂದಿಗಳನ್ನು ಹೊಂದಿರುವ ನಮ್ಮ ಈ ಸಂಸ್ಥೆಗಳು ಕಡಿಮೆ ಅವಧಿಯಲ್ಲಿ ಜನಮನ್ನಣೆ ಗಳಿಸಿರುವುದು ಅಚ್ಚರಿಯೇನಲ್ಲ. ಇದರ ಜೊತೆಗೆ ನಾವು ನಮ್ಮ ಈ ನೆಲದ ಸಂಸ್ಕೃತಿ, ಆಹಾರ ವಿಹಾರಗಳ ಪರಿಚಯ ಮತ್ತು ಮಹತ್ವವನ್ನು ಹಂಚುತ್ತಿದ್ದೇವೆ. ಅದರ ಒಂದು ಭಾಗವಾಗಿ ನಮ್ಮ 2 ವೈದ್ಯಕೀಯ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ವರ್ಣ ವೈವಿಧ್ಯ ಎಂಬ ಸಂಸ್ಕೃತಿ ವಿನಿಮಯ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಕಳೆದ 30 ವರ್ಷಗಳಿಂದ ಶಾರದಾ ವಿದ್ಯಾಸಂಸ್ಥೆಗಳು ಭಾರತೀಯ ಜೀವನ ಪದ್ಧತಿಗೆ ಮತ್ತು ಭಾರತೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಡುವಂತಹದ್ದು. ಅದು ಪ್ರೀ ಪ್ರೈಮರಿಯಿಂದ ಹಿಡಿದು ಕಾಲೇಜುಗಳಿಗೂ ಕೂಡ ನಮ್ಮ ಚಿಂತನೆ ಇಷ್ಟೇ. ಭಾರತದಲ್ಲಿ ಬಹಳಷ್ಟು ವಿಜ್ಞಾನ ಇದೆ, ಚಿಕಿತ್ಸಾ ಪದ್ಧತಿಗಳಿವೆ, ಎಲ್ಲ ಇದೆ ನಮ್ಮಲ್ಲಿ. ಬೇರೆ ಬೇರೆ ಕಾರಣದಿಂದ ಅದು ಸ್ವಲ್ಪ ಹೊಸಕಾಗಿದ್ದಂತಹ ಸಂದರ್ಭದಲ್ಲಿ ಮತ್ತಷ್ಟು ಅದಕ್ಕೆ ಕಳೆ ತುಂಬಬೇಕು ಆ ಉದ್ದೇಶದಿಂದ ನಮ್ಮ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜನ್ನು ಆಸ್ಪತ್ರೆಯಲ್ಲಿ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲ ಹಾಗೂ ಮುಖ್ಯ ಅಧೀಕ್ಷಕರಾದ ಪ್ರೊಫೆಸರ್ ಡಾ ರವಿ ಗಣೇಶ್ ಮುಖ್ರಾ ಮಾತನಾಡಿ, ನಮ್ಮ ದೇಶದವರೊಂದಿಗೆ ಹೊರದೇಶದ ಆರೋಗ್ಯಾಸಕ್ತರನ್ನು ಕೂಡ ಮನಸೆಳೆದು ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ಚಿಕಿತ್ಸೆ ಮತ್ತು ಆರೋಗ್ಯ ಶಿಕ್ಷಣ ನೀಡುತ್ತಿರುವುದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತಿದೆ. ಈಗ ಬಂದಿರುವ ರಷ್ಯಾದ ಈ ತಂಡಗಳ ನಮ್ಮ ಶಾರದಾ ಕುಟುಂಬದೊಂದಿಗೆ ಚೆನ್ನಾಗಿ ಬೆರೆಯುತ್ತಾ ಶ್ರೇಷ್ಠ ಮಟ್ಟದ ಜಿಜ್ಞಾಸೆ, ಚರ್ಚೆಗಳ ಮೂಲಕ ಪರಸ್ಪರ ಜ್ಞಾನವರ್ಧನೆಗೆ ಸಹಕಾರಿಯಾಗಿದೆ. ಇವರನ್ನು ಪರಿಚಯಿಸಿದ ಡಾ ಜನಾರ್ದನ ಹೆಬ್ಬಾರ್ ಮತ್ತು ತಂಡದ ಸಂಯೋಜಕ ಅಲೆಕ್ಸಾಂಡರ್ ಅವರಿಗೆ ಕೃತಜ್ಞತೆಗಳು ಎಂದು ಹೇಳಿದರು. ರಷ್ಯಾದಿಂದ ಬಂದಂತಹ 30 ಈ ಜನರು, ಅದರಲ್ಲಿ ರೋಗಿಗಳು ಮತ್ತು ಕೆಲವರು ಆಯುರ್ವೇದ ಆಸಕ್ತರು, ಹೀಗೆ 30 ಜನರ ತಂಡ ನಮ್ಮಲ್ಲಿ ಬಂದಿತ್ತು. ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಮ್ಮ ಶಾರದಾ ಆಯುರ್ವೇದ ಆಸ್ಪತ್ರೆ ಮತ್ತು ಯೋಗ ನ್ಯಾಚುರೋಪತಿ ಆಸ್ಪತ್ರೆ ಮಕ್ಕಳು ನೀಡಲಿದ್ದಾರೆ. ಅದರ ಜೊತೆಗೆ ರಷ್ಯಾದವರು ಅವರ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಯೋಗಾಭ್ಯಾಸ ಅಲ್ಲದೆ ಕೆಲವು ಹಾಡುಗಳನ್ನು ಅವರು ಇವತ್ತು ನೀಡಲಿದ್ದಾರೆ. ರಷ್ಯಾ ತಂಡದ ಸಂಯೋಜಕ ಅಲೆಕ್ಸಾಂಡರ್ ಮಾತನಾಡಿ, ಆಸ್ಪತ್ರೆಯ ಆವರಣ, ಸೌಲಭ್ಯಗಳು, ಶುಚಿತ್ವ, ಆರೋಗ್ಯ ಶಿಕ್ಷಣ, ವೈದ್ಯರು, ಸಿಬ್ಬಂದಿ, ಆಹಾರ ವಿಹಾರ, ಸ್ಥಳೀಯ ಕಲೆ ಸಂಸ್ಕೃತಿಗಳ ಪರಿಚಯ ಮತ್ತು ವಿನಿಮಯ ಹೀಗೆ ನಿರೀಕ್ಷೆಗೂ ಮೀರಿದ ಅವಕಾಶಗಳ ಬಗ್ಗೆ ಹರ್ಷ ವ್ಯಕ್ತಪಡಿಸಿ, ಇಂತಹ ಉತ್ತಮ ಆಯುರ್ವೇದ ಚಿಕಿತ್ಸೆ, ಮುಕ್ತ ಕಲಿಕೆಯ ವಾತಾವರಣ ತಾವು ಈವರೆಗೆ ಭೇಟಿ ನೀಡಿದ 15ರಷ್ಟು ಆಸ್ಪತ್ರೆಗಳಲ್ಲಿ ದೊರೆತಿಲ್ಲ. ಶಾರದಾದೊಂದಿಗಿನ ಈ ಅನುಭವಗಳು ಅವಿಸ್ಮರಣೀಯ ಎಂದು ನೆನಪುಗಳನ್ನು ಮೆಲುಕು ಹಾಕಿದ್ರು. College in real clinics to make our own experience, how to cure the people, how to help the people, how Ayurveda works and can handle people. So I'm very glad to deep understanding, have a very good knowledge of Ayurveda. We have a lot of interesting classes.
ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಶಾರದಾ ಸಮೂಹ ಸಂಸ್ಥೆಗಳ ಪುರೋಗಾಮಿ ಅಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್, ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲ ಹಾಗೂ ಮುಖ್ಯ ಅಧೀಕ್ಷಕರಾದ ಪ್ರೊಫೆಸರ್ ಡಾ ರವಿಗಣೇಶ್ ಮೊಗ್ರಾ, ರಷ್ಯಾ ತಂಡದ ಸಂಯೋಜಕ ಅಲೆಕ್ಸಾಂಡರ್ ಇನ್ನಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.